ಸಮರ್ಪಣಾ ಮಹಿಳಾ ಸೇವಾ ಸಂಸ್ಥೆ, ವರಮಹಾಲಕ್ಷ್ಮಿ ಪೂಜಾ ಸಮಿತಿ, ಒಡಿಯೂರು ಶ್ರೀ ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರ ಮತ್ತು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಹಕಾರದೊಂದಿಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ 15ನೇ ವರ್ಷದ ಸಾರ್ವಜನಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ನಡೆಯಿತು. ವೇದಮೂರ್ತಿ ಹರಿಪ್ರಸಾದ್ ವೈಲಾಯ ಪೌರೋಹಿತ್ಯದಲ್ಲಿ ಗಣಪತಿ ಹೋಮ ಬಳಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ನಡೆಯಿತು. ಸಾವಿರಾರು ಮಂದಿ ಮಹಿಳೆಯರು ಲಕ್ಷ್ಮೀ ಪೂಜೆಯಲ್ಲಿ ಭಾಗವಹಿಸಿದರು. ಈ ವೇಳೆ ನಡೆದ ಧಾರ್ಮಿಕ ಸಭೆಯನ್ನು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯೆ ಡಾ ಸುಧಾ ಎಸ್ ರಾವ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ನಂಬಿಕೆ ಜೀವನದ ಬುನಾದಿ. ಈ ನಂಬಿಕೆ ವಿಶ್ವಾಸಕ್ಕೆ ವಿಷವನ್ನು ಅಮೃತವಾಗಿಸುವ ಶಕ್ತಿ ಇದೆ. ಇಂತಹ ವಿಶ್ವಾಸ ದೇವರಲ್ಲೂ ಇರಬೇಕು ಎಂದು ಹೇಳಿದರು. ಕಾರಣ ಈ ಹಬ್ಬವನ್ನ ಶ್ರಾವಣ ಮಾಸದ ಹುಣ್ಣಿಮೆಯ ಮೊದಲಿನ ಶುಕ್ರವಾರ, ಹೆಚ್ಚಿನ ಬಾರಿ ಅದು 2ನೇ ಶುಕ್ರವಾರ ಆಗಿರ್ತದೆ ಆಚರಣೆಗೆ ಬಂದಿರುವಂಥದ್ದು. ಇದನ್ನು ಹೆಚ್ಚಾಗಿ ಆಚರಿಸುವಂಥದ್ದು ಘಟ್ಟದ ಮೇಲಿನ ಭಾಗಗಳಲ್ಲಿ, ಕರ್ನಾಟಕದಲ್ಲಿ ಹಾಗೂ ತಮಿಳುನಾಡಿನ ಕೆಲವು ಭಾಗಗಳಲ್ಲಿ, ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ. ಈ ಎಲ್ಲ ಕಡೆಗಳಲ್ಲಿ ನಾನು ಬೆಂಗಳೂರಲ್ಲಿ ಬೆಳೆದವಳಾದ ಕಾರಣ ನನಗೆ ಗೊತ್ತಿರುವ ರೀತಿಯ ಪೂಜೆ ಏನು ಅಂದರೆ, ಪ್ರತಿ ಮನೆಗಳಲ್ಲಿ ವರಮಹಾಲಕ್ಷ್ಮಿಯನ್ನು ಕೂರಿಸುವಂಥ, ಈಗ ನಾವು ಹೇಗೆ ಗಣಪತಿಯನ್ನು ಕೂರಿಸುವಂಥ ಪೂಜೆ ಮಾಡ್ತೇವೆ ಅದೇ ರೀತಿ ವರಮಹಾಲಕ್ಷ್ಮಿಯನ್ನು ಕೂರಿಸ್ತಾರೆ. ಒಂದು ಮುಖವಾಡ ಮಾಡ್ತಾರೆ, ಒಂದು ಕಲಶ ಇಡ್ತಾರೆ, ಅದಕ್ಕೆ ಅಲಂಕಾರ ಮಾಡ್ತಾರೆ, ಜರಿ ಸೀರೆಯನ್ನು ಉಡಿಸ್ತಾರೆ, ಆಭರಣಗಳನ್ನು ತೊಡಿಸ್ತಾರೆ. ನಾವು ಲಕ್ಷ್ಮಿಯನ್ನು ಹೇಗೆ ಕಾಣಬೇಕು ಅಂದ್ಕೊಂಡಿದ್ದೇವೋ ಅದನ್ನೆಲ್ಲ ಪ್ರತಿಮೆಯಲ್ಲಿ ಆವಾಹಿಸ್ತಾರೆ. ಆನಂತರ ಕಂಕಣ ಕಟ್ಟಿ ವ್ರತಕ್ಕೆ ಕೂತು ಪೂಜೆ ಮಾಡ್ತಾರೆ. ಅನೇಕ ಬಗೆಯ ನೈವೇದ್ಯಗಳನ್ನು ಮಾಡ್ತಾರೆ ದೇವಿಗೆ. ಸಾಮಾನ್ಯ ಮನೆಯ ಗೃಹಿಣಿ ಮಾಡುವಂಥ ಒಂದು ಪೂಜೆ ಇದು. ಮಧ್ಯಾಹ್ನದ ಊಟಕ್ಕೆ ಒಬ್ಬಟ್ಟು ತಯಾರಿಸ್ತಾರೆ. ಒಬ್ಬಟ್ಟು ಅಂದರೆ ನಾವು ಮಾಡುವಂಥ ಹೋಳಿಗೆ. ಮಾಡಬಹುದಾದಂಥ ಅನೇಕ ಕೆಲಸಗಳು, ಹೆಚ್ಚಿನೆಲ್ಲ ಕೆಲಸಗಳನ್ನು ಒಬ್ಬ ಹೆಣ್ಣುಮಗಳು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಈ ಮಟ್ಟಕ್ಕೆ ಹುಡುಗರ ಮಾನಸಿಕತೆಯನ್ನು ನಾವು ತಯಾರಿ ಮಾಡಲಿಲ್ಲ. ಮತ್ತೆ ಅಲ್ಲಿ ತಾಯಂದಿರದ್ದೇ ಜವಾಬ್ದಾರಿ ಇರುವಂಥದ್ದು. ನಮ್ಮ ಮನೆಯ ಗಂಡು ಮಕ್ಕಳನ್ನು ಈಗಿನ ಹುಡುಗಿಯರ ಬದಲಾವಣೆಗಳಿಗೆ ಸೂಕ್ತವಾಗಿ ತಯಾರಿ ಮಾಡಬೇಕಾದ್ದು ಮತ್ತೆ ನಮ್ಮ ಕೈಯೊಳಗೆ ಇರುವಂಥದ್ದು. ಇದನ್ನು ಮಾಡಿದೆವು ಅಂತಾದರೆ ಅನೇಕ ವಿಚಾರಗಳಲ್ಲಿ ನಮಗೆ ಕಂಡು ಬರ್ತಾ ಇರುವಂಥ ಕೌಟುಂಬಿಕ ಕಲಹಗಳು, ವಿಘಟಿತ ಕುಟುಂಬಗಳು, ಇವು ಯಾವನ್ನು ನಾವು ಅನುಭವಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಸಮರ್ಪಣಾ ಮಹಿಳಾ ಸೇವಾ ಸಂಸ್ಥೆ ಉಪಾಧ್ಯಕ್ಷೆ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಆರಂಭಿಸಿದ್ದು ಪುರುಷರು. 2006ರಲ್ಲಿ ಅರುಣ್ ಕುಮಾರ್ ಪುತ್ತಿಲ ನೇತೃತ್ವದಲ್ಲಿ ಪೂಜೆ ಆರಂಭವಾಗಿತ್ತು. 2008ರಲ್ಲಿ ಅವರು ನನ್ನಲ್ಲಿ ಮಹಿಳಾ ಪ್ರಧಾನವಾದ ಈ ಪೂಜೆ ನೀವು ಮುಂದುವರಿಸಿ ಎಂದರು. ಹಾಗೆ ನಾನು ಅದನ್ನು ಮುಂದುವರಿಸುತ್ತಿದ್ದೇನೆ ಎಂದರು. 2006ರಲ್ಲಿ ಇಲ್ಲಿ ನಾವು ಶುರು ಮಾಡಿದ್ದಾಗ, ಇಲ್ಲಿ ಶುರು ಮಾಡಿದ್ದು ಪುರುಷರು. ಅರುಣ ಪುತ್ತಿಲ ಅವರ ನೇತೃತ್ವದಲ್ಲಿ 2 ವರ್ಷ ನಡೆದಿತ್ತು. 2008ರಲ್ಲಿ ಅವರು ನನ್ನನ್ನು ಕರೆದು ಹೇಳಿದರು, ಸಕ್ವಕ್ಕ ಇಕ್ಕಲು ಆಂಜನಕಲು ದಾಯಮಲ್ಪುನಿ ಈರುಮಲ್ ತಂಪೋಲಿ ಅಂತ ಅದನ್ನು ನಮ್ಮ ತಲೆಗೆ ಹಾಕಿದ್ರು. ಆಗ ನಾನು 2020ರಲ್ಲಿ ಮಂಗಳೂರಲ್ಲಿ ನಮ್ಮದೊಂದು ಸಮರ್ಪಣಾ ಸೇವಾ ಸಂಸ್ಥೆ ಅಂತ ಮಾಡಿದ್ದೆವು. ಅದರ ಒಂದು ಬ್ರ್ಯಾಂಚ್ ಅಂತ ಹೇಳಿ ಪುತ್ತೂರಲ್ಲಿ ಸಮರ್ಪಣಾ ಸೇವಾ ಸಂಸ್ಥೆ ಕಟ್ಟಿ ಅದಕ್ಕೆ ಗಂಗಾರತ್ನಕ್ಕನವರು ಅಧ್ಯಕ್ಷರಾದರು. ಆ ಸಮಯದಲ್ಲಿ ನಮಗೆ ಇದನ್ನು ಹಸ್ತಾಂತರ ಮಾಡಿದ ಕಾರಣ ನಾವೆಲ್ಲ ಸೇರಿ ಮಾಡುವ ಅಂತ ಹೇಳಿ ಅದರಲ್ಲಿ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಅಂತ ಮಾಡಿ ಅದರಲ್ಲಿ ನಮ್ಮ ಶುಭಮಾಲಿನಿ ಅಕ್ಕನವರನ್ನು ಅಧ್ಯಕ್ಷರು ಮಾಡಿ ಕಾರ್ಯಕ್ರಮ ಜೋಡಣೆಗೆ ಹೊರಟಾಗ ಆಗ ಬಹಳಷ್ಟು ಕಡಿಮೆ ಜನ ಇದ್ದರು. ಆಗ ನಮಗೆ ಹೀಗೆಲ್ಲ ಎಲ್ಲದರಲ್ಲೂ ಓಡಾಡೋಳು ಅಂತ ಗೊತ್ತಿರಲಿಲ್ಲ. ಆದರೆ ನಮಗೆ ಅವಳು ಬಂದದ್ದು ಪ್ರಸಾದ ಕಟ್ಟಲಿಕ್ಕೆ ಅಂತ ಬಂದವಳು ನಮ್ಮ ಒಟ್ಟಿಗೆ ಸೇರಿಕೊಂಡು ನಮ್ಮ ಸ್ವರ್ಣಲತಾ ಹೆಗಡೆ, ಗುಲಾಬಿ ರೈ,
ಕೆಲವಷ್ಟು ಒಂದು 10 ಜನ ಸೇರಿಕೊಂಡು ಪ್ರಾರಂಭ ಮಾಡಿದೆವು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ಹೆಚ್ ಮಾತನಾಡಿ, ಇವತ್ತಿನ ಪ್ರಚಲಿತ ಘಟನೆಗೆ ಧಾರ್ಮಿಕ ಶಿಕ್ಷಣ ಅಗತ್ಯ. ಯಾಕೆಂದರೆ ಪಠ್ಯಪುಸ್ತಕದಲ್ಲಿ ಶಿಕ್ಷಣ ಸಿಗುತ್ತದೆ ಹೊರತು ಅಲ್ಲಿ ಧಾರ್ಮಿಕ ಶಿಕ್ಷಣ ಸಿಗುವುದಿಲ್ಲ. ಇಂತಹ ಧಾರ್ಮಿಕ ಶಿಕ್ಷಣವನ್ನು ದೇವಳದ ವ್ಯವಸ್ಥಾಪನಾ ಆಡಳಿತ ಮಂಡಳಿ ಮಾಡುತ್ತಿರುವುದು ರಾಜ್ಯದಲ್ಲೇ ಮಾದರಿಯಾಗಿದೆ ಎಂದರು. ಸಂಭ್ರಮದ ವಾತಾವರಣ. ಎಲ್ಲ ಮಹಿಳೆಯರು ಕಳೆದ ನಾವು ಬೇರೆ ಕಡೆ ನೋಡಬಹುದು, ಮಹಿಳೆಯಲ್ಲಿ ನಿನ್ನೆಯ ದಿವಸದಲ್ಲಿ ತಯಾರಿಗಳು ನಡೀತಾ ಇರುತ್ತವೆ. ಅದೇ ರೀತಿ ಈ ಭಾಗದಲ್ಲೂ ಸಹ ಉತ್ತಮ ಒಂದು ಬೆಳವಣಿಗೆ 15 ವರ್ಷದ ಒಂದು ವರಮಹಾಲಕ್ಷ್ಮಿ ನಡೀತಾ ಇದೆ. ಅದು ನಿರಂತರವಾಗಿ ನಡಿಬೇಕು ಅಂತ ಪ್ರತಿ ವರ್ಷವೂ ನಡಿಬೇಕು, ಪ್ರತಿ 50 ವರ್ಷಕ್ಕೂ 75 ವರ್ಷ 3 ನಡಿಬೇಕು. ಆ ಒಂದು ಶಕ್ತಿಯನ್ನು ಈ ಎಲ್ಲ ಸಂಘಟಕರಿಗೆ ವಹಿಸಿಕೊಡ್ಬೇಕಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಪ್ರತಿಯೊಂದು ಇವತ್ತಿನ ಒಂದು ಪ್ರಚಲಿತ ಘಟನೆಯನ್ನು ನೋಡುವಾಗ ಏನನ್ನಿಸ್ತದೆ ಅಂದರೆ, ಪ್ರತಿ ಮನೆಯ ಮಕ್ಕಳಿಗೂ ಒಂದು ಧಾರ್ಮಿಕ ಶಿಕ್ಷಣ ಅಗತ್ಯವಿದೆ. ಯಾಕೆಂದರೆ ಶಿಕ್ಷಣದಲ್ಲಿ ಧಾರ್ಮಿಕ ಶಿಕ್ಷಣ ಸಿಗುವುದು ತುಂಬ ಅಪರೂಪ. ಯಾಕೆಂದರೆ ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಗೆ ಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲಿ ಮೊದಲ ಬಾರಿಗೆ ಮಿತ್ರಂಪಾಡಿಯ ಜಯಂತಿ ಎಂರೈ ಮಿತ್ರಂಪಾಡಿ, ಉಪ್ಪಳಿಗೆಯ ಆಳ್ವರ ಮನೆಯ ವಿದ್ಯಾ ಕೃಷ್ಣ ಪ್ರಸಾದ್ ಆಳ್ವ, ಒಡಿಯೂರು ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರದ ಅಧ್ಯಕ್ಷೆ ನಯನ ರೈ, ಪದ್ಮಚಂದ್ರ, ಸುಜಯ ರೈ, ಯಮುನಾ, ಜಯಂತಿ, ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಅಧ್ಯಕ್ಷೆ ಶುಭಮಾಲಿನಿ ಮಲ್ಲಿ, ಸಮರ್ಪಣಾ ಮಹಿಳಾ ಸೇವಾ ಸಂಸ್ಥೆಯ ಅಧ್ಯಕ್ಷೆ ಗಂಗಾರತ್ನ ವೀರೈ, ಒಡಿಯೂರು ಶ್ರೀ ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರದ ಅಧ್ಯಕ್ಷೆ ನಯನ ರೈ, ಶಾರದಾ ಅರಸು, ಹರಿಣಾಕ್ಷಿ ಜೆ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಆಭರಣ ಖರೀದಿಸುವಾಗ ಯಾರು ಹೇಳಿದ್ರು ನಂಬಬೇಡಿ, ನಾನ್ ಹೇಳಿದ್ರು ಸಹ ನಂಬಬೇಡಿ. ಬೆಲೆಯನ್ನು ಕಂಪೇರ್ ಮಾಡಿ. ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡಲು 2 ಗಂಟೆ ತೆಗೆದುಕೊಳ್ಳುವಿರಿ. ಬೆಲೆಯನ್ನು ಕಂಪೇರ್ ಮಾಡಲು ಇನ್ನೂ 2 ಗಂಟೆ ತೆಗೆದುಕೊಳ್ಳಿ. ಅದೇ ಆಭರಣಕ್ಕೆ ಒಂದೊಂದು ಶೋರೂಮ್ನಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ಡಿಸೈನ್ ಒಂದೇ ರೀತಿ ಇರುತ್ತೆ, ಆದರೆ ಬೆಲೆಯಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. 50,000 ರೂಪಾಯಿ ಬೆಲೆ ವಸ್ತುವಿಗೆ ಯಾಕೆ 55,000 ನೀಡಬೇಕು? ಇದೇನ್ ದಿನ ಖರೀದಿಸುವ ವಸ್ತುನಾ? ಇಲ್ಲ 50-100 ವಿಷಯವೇ? ಚಿನ್ನಾರಿ, ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೂ ವೇಸ್ಟೇಜ್ ನಲ್ಲಿ ಹಣ ವ್ಯರ್ಥವಾಗುತ್ತೆ. ಜಸ್ಟ್ ಲೈಕ್ ದಟ್. ಗ್ರಾಮ್ಗೆ 50-100 ಕಡಿಮೆ ಮಾಡುವುದು, ಚೌಕಾಸಿ ಮಾಡಿದ ನಂತರ 3-4% ಕಡಿಮೆ ಮಾಡುವುದು, ವೇಸ್ಟೇಜ್ ನಲ್ಲಿ ಡಿಸ್ಕೌಂಟ್ ನೀಡುವುದು. ಯಾಕೆ ಏರಿಸುವುದು? ಯಾಕೆ ಕಡಿಮೆ ಮಾಡುವುದು? ಬೇರೆ ಆಭರಣ ಶೋರೂಮ್ಗಳು ಲಲಿತಾ ಜ್ಯುವೆಲರಿ ತರ ಎಸ್ಟಿಮೇಟ್ ಸ್ಲಿಪ್ ನೀಡ್ತಾರಾ? ಆಭರಣ ಫೋಟೋ ತೆಗೆಯಕ್ ಬಿಡ್ತಾರಾ? ಅದರಲ್ಲಿ ಏನಿದೆ ರಹಸ್ಯ? ಹಾಗೆ ಅವಕಾಶ ನೀಡಿದ್ರೆ ತಾನೆ 4-5 ಶೋರೂಮ್ಗಳಲ್ಲಿ ಬೆಲೆಗಳನ್ನು ಕಂಪೇರ್ ಮಾಡಬಹುದು. ಚಿನ್ನ ಒಂದು ಬಂಡವಾಳ. ಕಡಿಮೆ ಬೆಲೆಗೆ ಖರೀದಿಸಿದರೆ ಈ ಬಂಡವಾಳಕ್ಕೆ ಅರ್ಥವಿರುತ್ತದೆ.